ಸ್ವಾತಂತ್ರ್ಯ ಬರಡು ಬಂದು ಹೇಳಿಕೊಳ್ಳಿ ಅಂಚಿನ ಜವಾಹರ್ಲಾಲ್ ನೆಹರು ಈ ಚಕ್ರವರ್ತಿ ಸೂಲಿಮಲೆ ಅಂದವರಿಗೆ ಚಕ್ರವರ್ತಿ ಚಕ್ರವರ್ತಿ ಈಗ ಜವಾಹರ್ಲಾಲ್ ನೆಹರು ಮಹಾತ್ಮ ವೇದಿಕೆ ಟೀಕೆ ಮಾಡ್ತಾರೆ ಇನಿ ಒಂಜಿ ದಿನ ಜೈಲು ಕುಳ್ಳಂಚಿನ ಸ್ವಾತಂತ್ರ್ಯ ಹೋರಾಟಗಾದ ಏರಾಳ ಓರಿ ಒಂಜಿ ದಿನ ಜೈಲು ಕುಳಿಯಲ್ಲ ఆయన ಟೀಕೆ ಮಾಡ್ತಾನೆ ఆయన ದೇಶದ್ರೋಹಿ ಇವನ್ನ ಪಾತ್ರ ಬಂದ್ರೆ ಅಪೇಕ್ಷವನ್ನು ಇನ್ನು ಜವಾಹರ್ಲಾಲ್ ನೆಹರು ಏಕ ವರ್ಷ ಜೈಲು ಕುಳ್ಳಂಚಿನ ಜವಾಹರ್ಲಾಲ್ ನೆಹರು ಏನು ಟೀಕೆ ಮಾಡ್ತಾನ ఆయన ದೇಶದ್ರೋಹಿ ನಾವು ಬಹಿರಂಗವಾದ ನಮ್ಮ ಹೊರಡಾಪನ ಅಗತ್ಯ ಉಂಟು ಬಲ್ಲ ನಮ್ಮ ಮಾತಾ ಇಡೀ ಜವಾಹರ್ಲಾಲ್ ನೆಹರು ಏರು ದೂರ ఆయన ದೇಶದ್ರೋಹಿ ಬನ್ನ ಪಾತ್ರ ಬಂದ್ರೆ ఆయన ಅಪೇಕ್ಷವನ್ನು ಆರು ದೇಶ ಕೂಡ ತ್ಯಾಗ ಮಾಡ್ತಾನೆ ಮೋತಿಲಾಲ್ ನೆಹರು ಈ ದೇಶದ ತ್ಯಾಗ ಮಾಡ್ತಾರೆ ದಾಲ ಎಲ್ಲ ಕುಟುಂಬದ ವ್ಯಕ್ತಿ ಮೋತಿಲಾಲ್ ನೆಹರು ಇನ್ನು ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಪನ ಅವಕಾಶ ಇತ್ತು ಇನ್ನು ಕಾಂಗ್ರೆಸ್ ಪಕ್ಷ ಮಾತ್ರ ಎಡ ಪಕ್ಷ ಮಾತ ಅಂಗ ಪಕ್ಷಲು ಮಾತೆಲ್ಲ ಸೇರಿದು ಸೋನಿಯಾ ಗಾಂಧಿ ಈರೇ ಪ್ರಧಾನಮಂತ್ರಿ ಅವರು ಮಾಡಿದ್ರು ರಾತ್ರಿ ಪಗಲು ಯಾರಿಗೆ ಗೊತ್ತಲ್ಲ ಮಾಡ್ತಾರೆ ಆಡ ಆ ಪೊಂದು ಪುಂಜು ಇಂಕ ಅಧಿಕಾರ ಬಿಡ್ಚಿ ತ್ಯಾಗ ಮಂತ್ರ ಒಂದು ಪುಂಜ ಇತ್ತಲ್ಲ ಅವು ಸೋನಿಯಾ ಗಾಂಧಿ ವಲ್ಲ ಪಾತ್ರ ಬಂದ ಇನ್ನೊಂದು ಗ್ರಾಮ ಪಂಚಾಯತ್ ಅಧ್ಯಕ್ಷ ಹಾಕಿದ್ದಂಡ ಇನ್ನು ಕಾಂಗ್ರೆಸ್ ಬಿಜೆಪಿ ಒಪ್ಪಿನ ಜನಕ್ಕೂ ನಮ್ಮ ಸಮಾಜದಲ್ಲಿ ನಮ್ಮ ಪಾರ್ಟಿಗಳಲ್ಲಿ ಅಂತ ಪುಂಜರೆ ಅಂಚಿನ ಸಂದರ್ಭಗಳು ಇನ್ನು ಸೋನಿಯಾ ಗಾಂಧಿ ಪ್ರಧಾನಮಂತ್ರಿ ಪಟ್ಟರು ತ್ಯಾಗ ಮಂತ್ರಿ ಆರು ಮನಮೋಹನ್ ಸಿಂಗ್ ಕೊಡಿ ಮನಮೋಹನ್ ಸಿಂಗ್ ಈ ದೇಶದ ಮಲ್ಲ ಆರ್ಥಿಕ ತಜ್ಞೆ ಎಂಕಿ ನಾನು ಪತ್ರಿಕೆಗಳಲ್ಲಿ ಓದ್ದೆ ₹1 ಸಂಬಳದ ತಂದು ಆರು ರಿಸರ್ವ್ ಗವರ್ನರ್ ಆದ ಕೆಲಸ ಮಾಡ್ತಾರೆ ಮನಮೋಹನ್ ಸಿಂಗ್ ಯಾನ್ ಛಾಯ ಮಾರುನಕ್ಲಿನ ವಿಷಯ ಯಾನ್ ಟೀಕೆ ಮಾಡಕ್ಕೆ ಹೋಗುದು ಆಡ ಛಾಯ ಮಾರುನಕ್ಲಿದ್ದು ಏತೋ ಎತ್ತಿ ಬುದ್ಧಿ ಅಂತೆ ಮನಮೋಹನ್ ಸಿಂಗ್ ಬಂದ್ರೆ ನಿಖಿಲ್ ಒಪ್ಪಡು ಮನಮೋಹನ್ ಸಿಂಗ್ ಬುದ್ಧಿ ಅಂತೇನ ಅದು ನರೇಂದ್ರ ಮೋದಿ ಬುದ್ಧಿವಂತೇನ ವಿಚಾರ ಇನ್ನು ಮನಮೋಹನ್ ಸಿಂಗ್ ದೇಶದ ಆರ್ಥಿಕ ಹಿಂಜರಿತಾನಾಗ ಪ್ರಪಂಚದ ಅನೇಕ ಬ್ಯಾಂಕ್ ಮುರುಕುದ್ಕೊಂಡು ಇನ್ನು ಅಮೆರಿಕದ ದೇಶದ 25-30 ಬ್ಯಾಂಕ್ ಮುರುಕುಂಡ ನಮ್ಮ ದೇಶ ಒಂದೇ ಒಂದು ಬ್ಯಾಂಕ್ ಮುರುಕಿಸಿ ಅದ್ ಕಾರಣ ಮನಮೋಹನ್ ಸಿಂಗ್ನ ಆರ್ಥಿಕ ನೀತಿ